ತುಳಸಿ ವಿಷ್ಣುವಿಗೆ ಕೊಟ್ಟ ಆ ಭಯಂಕರ ಶಾಪ ಯಾವುದು? ತುಳಸಿ ಗಿಡಕ್ಕೆ ಯಾವ ರೀತಿಯ ನೀರನ್ನ ಹಾಕಬಾರದು? ತುಳಸಿ ವಿವಾಹವನ್ನು ಯಾಕೆ ಆಚರಿಸುತ್ತಾರೆ? ಅದರ ಹಿಂದಿನ ರಹಸ್ಯವೇನು? ತುಳಸಿ ಪೂಜೆ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು? ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನ ಭಕ್ತಿಯಿಂದ ಪೂಜಿಸುತ್ತಾರೆ. ಶುಭ ಅಶುಭ ಕಾರ್ಯಗಳಲ್ಲಿ ತುಳಸಿ ಎಲೆಗೆ ವಿಶೇಷ ಸ್ಥಾನಮಾನವಿದೆ. ತುಳಸಿ ಅಂದರೆ ತುಲನನಸ್ತಿ, ಅಂದರೆ ಗುಣದಲ್ಲಿ ತುಲನೆ ಮಾಡಲು ಸಾಧ್ಯವಾಗದಿರುವ ಗಿಡವೇ ತುಳಸಿಯಾಗಿದೆ. ದೀಪಾವಳಿ ಹಬ್ಬ ಮುಗಿದು ಹಿಂದೂಗಳು ಆಚರಿಸುವ ಹಬ್ಬವೇ ತುಳಸಿ ಪೂಜೆ ಅಥವಾ ಕಿರು ದೀಪಾವಳಿ. ಚಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿಯಂದು ಈ ಹಬ್ಬವನ್ನ ಉತ್ಥಾನ ದ್ವಾದಶಿ ಎಂದು ಕೂಡ ಆಚರಿಸುತ್ತಾರೆ. ತುಳಸಿ ವಿವಾಹ ಹಿಂದೆ ಒಂದು ಪುರಾಣದ ಕಥೆಯೇ ಇದೆ. ಹಿಂದೂ ಪುರಾಣದ ಪ್ರಕಾರ ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿಯಾಗಿ ಗಿಡದ ರೂಪ ಪಡೆದಿರುತ್ತಾಳೆ. ಈಕೆ ಜಲಂಧರನೆಂಬ ದುಷ್ಟ ರಾಜನನ್ನು ಮದುವೆಯಾಗಿರುತ್ತಾಳೆ. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ. ಇದು ಜಲಂಧರನಿಗೆ ಸ್ವಲ್ಪವೂ ಇಷ್ಟ ಇರುವುದಿಲ್ಲ. ಆತ ದೇವತೆಗಳಿಗೆ ಉಪಟಳ ನೀಡುತ್ತಿರುತ್ತಾನೆ. ಶಿವನು ಏನು ಮಾಡುವುದೆಂದು ವಿಷ್ಣುವಿನ ಮೊರೆ ಹೋಗುತ್ತಾನೆ. ಆಗ ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಆಕೆಯನ್ನ ಮೋಹಿಸಿ ಆಕೆಯ ಪಾವಿತ್ರಕ್ಕೆ ಧಕ್ಕೆ ತರುತ್ತಾನೆ. ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಕ್ಷಸನನ್ನ ಸಂಹರಿಸುತ್ತಾನೆ. ಇತ್ತ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾಳೆ. ಅಷ್ಟೇ ಅಲ್ಲದೆ ನಿನಗೆ ಪತ್ನಿಯ ವಿರಹ ಉಂಟಾಗಲಿ ಎಂದು ಕೂಡ ಆಶಿಸುತ್ತಾಳೆ. ಮೋಸದಿಂದ ನಿನ್ನ ಪತ್ನಿಯು ಅಪಹರಣಕ್ಕೆ ಒಳಗಾಗಲಿ ಮತ್ತು ನೀನು ನಿನ್ನ ಪತ್ನಿಯ ಹಾಗೂ ಗೆಳತಿಯ ಅಗಲಿಕೆಯನ್ನ ಸಹಿಸಬೇಕಾಗುತ್ತದೆ ಎಂದು ಶಾಪ ಹಾಕುತ್ತಾಳೆ. ಇದರಿಂದ ರಾಮಾಯಣದಲ್ಲಿ ವಿಷ್ಣುವಿನ ಅವತಾರವಾದಂತಹ ರಾಮನಿಗೆ ಸೀತೆಯು ಕಾಡಿನಲ್ಲಿ ಕೆಲವು ವರ್ಷಗಳ ಕಾಲ ದೂರವಿರುತ್ತಾಳೆ. ಈ ಶಾಪವನ್ನು ನೀಡಿದ ನಂತರ ವೃಂದ ತನ್ನ ಪತಿ ಜಲಂಧರನೊಂದಿಗೆ ಸತಿಯಾಗುತ್ತಾಳೆ. ಅವಳ ಚಿತಾಭಸ್ಮದಿಂದ ಹುಟ್ಟಿದ ಆ ಅದ್ಭುತ ಗಿಡವೇ ತುಳಸಿ ಸಸ್ಯವಾಗಿದೆ. ಭಗವಾನ್ ವಿಷ್ಣುವು ವೃಂದಾಳ ಸದ್ಗುಣವನ್ನು ಮುರಿದಿದ್ದಕ್ಕಾಗಿ ಸ್ವತಃ ಬಹಳ ತಪ್ಪಿಸ್ತನೆಂದು ಭಾವಿಸುತ್ತಾನೆ. ಹೀಗಾಗಿ ವೃಂದ ತುಳಸಿಯ ರೂಪದಲ್ಲಿ ತನ್ನೊಂದಿಗೆ ಸದಾ ಇರುತ್ತಾಳೆ ಎಂದು ಆಶೀರ್ವಾದ ನೀಡುತ್ತಾನೆ. ವಿಷ್ಣುವು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋಧಿನಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗುತ್ತಾನೆ ಎಂಬ ಕಥೆ ಇದೆ. ಇದರ ಸಂಕೇತವೇ ವಿಷ್ಣು ಹಾಗೂ ತುಳಸಿ ವಿವಾಹ ಅಥವಾ ತುಳಸಿ ಹಾಗೂ ಸಾಲಿಗ್ರಾಮದ ವಿವಾಹ ಆಗಿದೆ. ತುಳಸಿಯನ್ನು ವಿಷ್ಣು ವಿವಾಹ ಆಗಿದ್ದರಿಂದ ಶಾಪ ಕೊಂಚ ಮಟ್ಟಿಗೆ ಕಡಿಮೆ ಆಯಿತಾದರೂ ರಾಮ ಹಾಗೂ ಕೃಷ್ಣನ ಅವತಾರವೆತ್ತಿದಾಗ ವೃಂದ ನೀಡಿದ ಶಾಪದ ಪರಿಣಾಮವಾಗಿ ವಿಷ್ಣುವು ವಿರಹ ವೇದನೆ ಅನುಭವಿಸಬೇಕಾಗುತ್ತದೆ. ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡಿದಾಗ ಕೊನೆಯಲ್ಲಿ ಅಮೃತ ಬಂತು. ಅದನ್ನು ಕೈಗೆತ್ತಿಕೊಂಡ ವಿಷ್ಣುವು ಅವನ ಕಣ್ಣಿಂದ ಬಂದ ಆನಂದ ಬಾಷ್ಪಗಳು ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಅದ್ಭುತ ಗಿಡ ಹುಟ್ಟುತ್ತದೆ. ಅದಕ್ಕೆ ತುಲನೆ ಇಲ್ಲದಿದ್ದರಿಂದ ಇದನ್ನ ತುಳಸಿ ಎಂದು ಹೆಸರಿಡುತ್ತಾರೆ. ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮುಂದೆ ವಿವಾಹ ಆಗುತ್ತಾನೆ. ಹಿಂದೂ ಧರ್ಮದಲ್ಲಿ ಮಹಾವಿಷ್ಣುವಿನ ಮಡದಿ ಎಂದು ಅವರಿಬ್ಬರಿಗೂ ನಡೆಯುವ ವಿವಾಹವನ್ನು ತುಳಸಿ ವಿವಾಹ ಎಂದು ಮುಂದೆ ಕರೆಯುತ್ತಾರೆ. ತುಳಸಿ ಗಿಡಕ್ಕೆ ವಿವಾಹ ಅಂದರೆ ಮಳೆಗಾಲ ಮುಗಿದು ಚಳಿಗಾಲದಲ್ಲಿ ಹಿಂದೂ ಮದುವೆಗಳು ಆರಂಭವಾಗುವ ಸಮಯವೆಂದರ್ಥ. ಇದರ ಆಚರಣೆಯ ಪ್ರಕಾರ ತುಳಸಿ ಕಟ್ಟೆಯನ್ನ ರಂಗೋಲಿ, ಹೂವು, ಎಲೆಗಳಿಂದ ಅಲಂಕರಿಸಿ ವಿಷ್ಣುವಿನ ಅವತಾರವಾದ ಕೃಷ್ಣನ ಮೂರ್ತಿಯನ್ನ ಇರಿಸಿ ಪೂಜಿಸಲಾಗುತ್ತದೆ. ಕೆಲವೊಂದು ಕಡೆ ವಿಷ್ಣುವನ್ನ ನೆಲ್ಲಿಕಾಯಿ ರೂಪದಲ್ಲಿಯೂ ಕೂಡ ಪೂಜಿಸಲಾಗುತ್ತದೆ. ದೀಪಾವಳಿಯ ಸಮಯದಲ್ಲಿ ಇದ್ದ ಸಂಭ್ರಮವೇ ತುಳಸಿ ವಿವಾಹ ಸಮಯದಲ್ಲೂ ಇರುತ್ತದೆ. ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟಿ ಪೂಜಿಸುವ ರೂಢಿ ಕೂಡ ಇದೆ. ದೀಪದಿಂದ ಗಿಡದ ಸುತ್ತ ಅಲಂಕರಿಸಲಾಗುತ್ತದೆ. ತುಳಸಿ ಗಿಡದ ವಿವಾಹವು ಹಿಂದೂ ಪದ್ಧತಿಯ ಮದುವೆಯ ಸಂಕೇತವಾಗಿದ್ದರಿಂದ ಹಿಂದೂಗಳ ಮನೆಯಲ್ಲಿ, ದೇವಾಲಯಗಳಲ್ಲಿ ಈ ಆಚರಣೆಯನ್ನ ನಡೆಸಲಾಗುತ್ತದೆ. ಈ ದಿನ ಪೂಜೆಯಲ್ಲಿ ಪಾಲ್ಗೊಳ್ಳುವವರು ಉಪವಾಸ ಕೈಗೊಳ್ಳುತ್ತಾರೆ. ತುಳಸಿ ಗಿಡದ ಸುತ್ತ ಮದುವೆ ಮಂಟಪ ನಿರ್ಮಿಸುತ್ತಾರೆ. ಅದಕ್ಕೆ ತುಳಸಿ ಬೃಂದಾವನ ಎಂದು ಕೂಡ ಕರೆಯಲಾಗುತ್ತದೆ. ವೃಂದಾಳ ಆತ್ಮವು ರಾತ್ರಿ ಇಡೀ ಇದ್ದು ಮರುದಿನ ಬೆಳಿಗ್ಗೆ ಅಲ್ಲಿಂದ ಹೊರಟು ಹೋಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹೆಂಗಸರು ತುಳಸಿ ಗಿಡವನ್ನು ಮಧುವಣಗಿತ್ತಿಯಂಗೆ ಶೃಂಗರಿಸುತ್ತಾರೆ. ವಿಷ್ಣುವಿನ ಅಥವಾ ಅವನ ಅವತಾರವಾದ ಕೃಷ್ಣ, ರಾಮನ ಫೋಟೋವನ್ನ ಅಲ್ಲದೆ ಸಾಲಿಗ್ರಾಮ ಕಲ್ಲುಗಳನ್ನ ತುಳಸಿ ಗಿಡದ ಪಕ್ಕ ಇಟ್ಟು ಇಬ್ಬರನ್ನು ಸ್ನಾನ ಮಾಡಿಸಿ ಶುಭ್ರ ಬಟ್ಟೆ ತೊಡಿಸಿ ಹೂವು ಹಣ್ಣುಗಳಿಂದ ಅಲಂಕರಿಸುತ್ತಾರೆ. ಹಿಂದೂ ವಿವಾಹ ಪದ್ಧತಿಯಲ್ಲಿ ನಡೆಯುವ
ನಡೆಯುವ ಆಚರಣೆಗಳಂತೆಯೇ ವಿಷ್ಣು ತುಳಸಿ ವಿವಾಹವನ್ನ ಭಕ್ತರು ಆಚರಿಸುತ್ತಾರೆ. ಮದುವೆ ನಡೆಸುವವರು ಮದುವೆ ಕಾರ್ಯಕ್ರಮಕ್ಕೆ ಬಂದವರು ಅಲ್ಲಿ ಸೇರಿರುತ್ತಾರೆ. ಮದುವೆಯನ್ನು ನೋಡಿ ಬಾಯಿ ತುಂಬಾ ಹರಿಸುತ್ತಾರೆ. ವಧುವರರಿಗೆ ಉಡುಗೊರೆ ನೀಡುವ ಸಂಕೇತವಾಗಿ ಪೂಜೆಗಳನ್ನ ಏರ್ಪಡಿಸಿ ಮನೆಯ ಹುಡುಗಿಯರಿಗೆ, ಮಹಿಳೆಯರಿಗೆ, ಪುರುಷರಿಗೆ ಅತಿಥಿಗಳು ಉಡುಗೊರೆ ಕೊಡುತ್ತಾರೆ. ನಂತರ ಭೋಜನ ಮುಗಿಸಿ ಮನೆಗೆ ತೆರಳುತ್ತಾರೆ. ಸ್ನೇಹಿತರೆ, ತುಳಸಿ ಗಿಡ ಉತ್ತಮ ಔಷಧಿಯ ಗುಣವನ್ನ ಹೊಂದಿದ್ದು ಮನೆಯ ಸುತ್ತಮುತ್ತ ತುಳಸಿ ಗಿಡ ಬೆಳೆಸಿದರೆ ಸೋಂಕು, ಕ್ರಿಮಿಕೀಟಗಳು, ರೋಗ ರುಜಿನಗಳು ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. ಮಳೆಗಾಲ, ಚಳಿಗಾಲದಲ್ಲಿ ತುಳಸಿ ಎಲೆಯನ್ನ ಕಾಳು ಮೆಣಸು ಜೊತೆ ಸೇರಿಸಿ ಕಷಾಯ ಮಾಡಿ ಕುಡಿದರೆ ಶೀತ, ತಲೆನೋವು, ಜ್ವರ, ಕಫ ಒಂದೆರಡು ದಿನಗಳಲ್ಲಿ ಮಾಯವಾಗುತ್ತದೆ. ತುಳಸಿ ಗಿಡಕ್ಕೆ ಯಾವತ್ತಾದರೂ ಬಳಸಿದ ನೀರನ್ನ, ಕುಡಿದ ನೀರನ್ನ ಹಾಕಬೇಡಿ. ಯಾವಾಗಲೂ ಶುದ್ಧ ನೀರನ್ನ, ಅದರಲ್ಲೂ ಹೆಚ್ಚಾಗಿ ಬಾವಿಯಿಂದ ತೆಗೆದಂತ ನೀರನ್ನ, ನದಿಯಿಂದ ತಂದಂತಹ ನೀರನ್ನ ಹೆಚ್ಚಾಗಿ ಬಳಸಿ. ಇಲ್ಲವಾದರೆ ಮನೆಯಲ್ಲಿಯೇ ಬಂದಂತಹ ನೀರನ್ನ ಶುಭ್ರಗೊಳಿಸಿ 2 ಕೈಗಳಿಂದ ತುಳಸಿ ಗಿಡಕ್ಕೆ ಹಾಕಿದರೆ ಯಾವತ್ತೂ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಪುರಾಣಗಳಲ್ಲಿಯೂ ಕೂಡ ಇದೆ. ಯಾವುದೇ ಸಂದರ್ಭದಲ್ಲಿ ಒಂದೇ ಕೈಯಿಂದ ತುಳಸಿ ಗಿಡಕ್ಕೆ ನೀರನ್ನ ಹಾಕಬೇಡಿ. ಬೆಳಿಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಹಾಕಿದಾಗ ಪ್ರದಕ್ಷಿಣೆ ಹಾಕುವುದನ್ನ ಮಾತ್ರ ಮರೆಯದಿರಿ. ಭಾನುವಾರ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚಬಾರದು. ನೀವು ಸಂಜೆ ತುಳಸಿ ಪೂಜೆ ಮಾಡುತ್ತಿದ್ದರೆ ದೂರದಿಂದಲೇ ತುಳಸಿಗೆ ನಮಸ್ಕರಿಸಿ. ಏಕೆಂದರೆ ತುಳಸಿಯನ್ನ ಸಂಜೆಯ ಸಮಯದಲ್ಲಿ ಮುಟ್ಟಬಾರದು ಹಾಗೂ ಕೀಳಬಾರದು. ತುಳಸಿಯನ್ನು ಪೂಜೆ ಮಾಡುವಾಗ ಮಹಿಳೆಯರು ಕೂದಲನ್ನು ತೆರೆದಿಟ್ಟುಕೊಳ್ಳಬಾರದು. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡುವುದು ಸೂಕ್ತವಲ್ಲ. ಇಂತಹ ಸಂದರ್ಭದಲ್ಲಿ ಮುಟ್ಟಾದ ಮಹಿಳೆಯರ ನೆರಳು ಕೂಡ ತುಳಸಿ ಗಿಡಕ್ಕೆ ಸೋಕದಿರುವುದು ಒಳ್ಳೆಯದು. ಸೂರ್ಯಾಸ್ತದ ನಂತರ ತುಳಸಿ ಎಲೆಯನ್ನ ಯಾವತ್ತೂ ಕಿತ್ತಬೇಡಿ. ಇದು ಪಾಪದ ಕೃತ್ಯ. ತುಳಸಿಯನ್ನ ದುರ್ಗಾದೇವಿಗೆ ಹಾಗೂ ಗಣೇಶನಿಗೆ ಅರ್ಪಿಸಬಾರದು. ತುಳಸಿ ದಳವನ್ನು ಯಾವಾಗಲೂ ವಿಷ್ಣು ಅಥವಾ ಅವನ ಅವತಾರಗಳಿಗೆ ಮಾತ್ರ ಅರ್ಪಿಸಬೇಕು. ತುಳಸಿ ಗಿಡವನ್ನ ಅದನ್ನು ನೆಟ್ಟಿರುವ ಕುಂಡದ ಸಮೇತ ಸ್ವಲ್ಪ ಎತ್ತರ ಜಾಗಕ್ಕೆ ಇಟ್ಟು ಪೂಜಿಸುವುದು ಒಳಿತು. ಯಾಕಂದ್ರೆ ನೀವು ಕಸ ಗುಡಿಸುವ ಸಂದರ್ಭದಲ್ಲಿ, ಮನೆಯನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಕಸದ ಪೊರಕೆಯು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಆಗಲಿ ಅಥವಾ ಅದರ ಕುಂಡಕ್ಕೆ ಆಗಲಿ ತಗುಲುವುದು ಶುಭ ಸಂಕೇತವಲ್ಲ. ಸ್ನೇಹಿತರೆ, ನೋಡಿದಿರಾ ತುಳಸಿಯಿಂದ ಆಗುವ ಲಾಭಗಳೇನು? ತುಳಸಿ ವಿವಾಹನ ಹೇಗೆ ಮಾಡಬೇಕು? ತುಳಸಿಯನ್ನ ಯಾಕೆ ಸಾಯಂಕಾಲದ ಸಮಯದಲ್ಲಿ ಕಿತ್ತಬಾರದು? ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಅಂದುಕೊಂಡಿದ್ದೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ತುಳಸಿ ಮಾತಾ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನಷ್ಟು ಅದ್ಭುತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.